ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ನನ್ನ ಸೆಮ್ ಸ್ಟಾರ್ಟ್ ಆಗಿದೆ. ಮೊದಲನೇ ದಿನ ನನ್ನ ಸೆಮ್ನ ಮೊದಲನೇ ದಿನ ಸ್ಟಾರ್ಟ್ ಆಗಿದೆ. ಅಂದರೆ ನನ್ನ ಲಾಸ್ಟ್ ಸೆಮ್ ಆಯಿತು, ನನ್ನ ಕಾಲೇಜ್ ಲೈಫ್ ಮುಗಿಯಕ್ಕೆ ಬಂತು. ಲೈಕ್ ಇದು 4th ಸೆಮ್ ಮಾಸ್ಟರ್ ಡಿಗ್ರಿದು. ಅದಾದಮೇಲೆ ಆಯಿತು, ಇನ್ನು ಕಾಲೇಜ್ ಲೈಫೆಲ್ಲ ಏನೂ ಇಲ್ಲ. ಅಕಸ್ಮಾತ್ ಏನಾದರೂ ನಾನು ಫ್ಯೂಚರಲ್ಲಿ ಡಬಲ್ ಮಾಸ್ಟರ್ ಡಿಗ್ರಿ ಅಥವಾ PhD ಮಾಡೋದಾದರೆ ನನ್ನ ಕಾಲೇಜ್ ಲೈಫ್ ಮೇ ಬಿ ನನಗೆ ವಾಪಸ್ ಬರ್ಬೋದು. ಇಲ್ಲ ಅಂತ ಹೇಳಿದರೆ ನನ್ನ ಕಾಲೇಜ್ ಲೈಫ್ ಇದೊಂದು ಲಾಸ್ಟ್ ಸೆಮ್ ಇರೋದು ಮುಗ್ದು ಬಿಡುತ್ತೆ. ಸೊ ಹಾಗಾಗಿ ಅಂದ್ಕೊಂಡೆ ಇನ್ನೇನು ಲಾಸ್ಟ್ ಸೆಮ್ ಇರೋದಲ್ವ, ಸ್ವಲ್ಪ ಅಂದರೆ ನಾನು ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಲೈಕ್ ಡೈಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 3-4 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಜಸ್ಟ್ ನಿಮ್ಮ ಹತ್ರ ಬಂದುಬಿಟ್ಟು ಶೇರ್ ಮಾಡೋದು, ಏನಾಯಿತು, ಏನಿವತ್ತು, ಏನು ಹೊಸತ್ತಾಗಿ ಏನಾದರೂ ಮಾಡ್ಬೇಕು ಅಂದ್ಕೊಂಡ ಅಥವಾ ಹೇಗಾಯಿತು ದಿನ, ಬ್ಯಾಡ್ ಥಿಂಗ್ಸ್, ಗುಡ್ ಥಿಂಗ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಣ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ, ನನ್ನ ದಿನ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ದಿನ ಬಂತ ಹೇಳಿದರೆ ಇವತ್ತು ನನಗೆ 3 ಕ್ಲಾಸ್ ಇತ್ತು. ಸೊ ನನಗೆ ದಿನಾಲೂ ಅಂದರೆ ನಮಗೆ ಯಾವಾಗಲೂ 1:30 ಗಂಟೆ ಕ್ಲಾಸ್ ಇರೋದು. ಸೊ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಹೇಗಿತ್ತು ಹೇಳಿದ್ರೆ 2 hours ಇತ್ತು. ಬಟ್ ಇವಾಗ ನಾವು 1.5 hour ನಮಗೆ ಕ್ಲಾಸ್ ಇರೋದು. ಸೊ ನನಗೆ ಇವತ್ತು ಮಂಡೇ 3 ದಿನ, ಟ್ಯೂಸ್ಡೇ 3 ಕ್ಲಾಸು, ಮಂಡೇ 3 ಕ್ಲಾಸು ಆ್ಯಂಡ್ ಥರ್ಸ್ಡೇ ನನಗೆ ವೆಡ್ನೆಸ್ಡೇ ಕ್ಲಾಸ್ ಇಲ್ಲ. ಥರ್ಸ್ಡೇ ನನಗೆ 2 ಕ್ಲಾಸ್ ಇದೆ. ಟೋಟಲ್ 8 ಕ್ಲಾಸ್, ಅಂದರೆ 1 ಕ್ಲಾಸು ವೀಕಲ್ಲಿ 2 ಸತಿ ಇರೋದು. ಹಾಗಾಗಿ ನನಗೆ ಒಂದೇನು ಖುಷಿ ವಿಷಯ ಹೇಳಿದರೆ ನನಗೆ 3 ದಿನ ಅಂದರೆ ಕ್ಲಾಸಸ್ ನಡೆಯೋದು. ನಂದು ಮಂಡೇ, ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ, ವೆಡ್ನೆಸ್ಡೇ ರಜೆ, ಫ್ರೈಡೇ ರಜೆ, ಸ್ಯಾಟರ್ಡೇ ರಜೆ, ಸಂಡೇ ರಜೆ. ಅಕಸ್ಮಾತ್ ಏನಾದರೂ ನಾನು ಪ್ಲೇಸ್ಮೆಂಟಿಗೆ ಟ್ರೈ ಮಾಡ್ತಿದ್ದೇನೆ. ಅಕಸ್ಮಾತ್ ನನಗೆ ಏನಾದರೂ ಪ್ಲೇಸ್ಮೆಂಟ್ ಆದರೆ ನನ್ನ ಲೈಫ್ ಅಂತೂ ಫುಲ್ ಜಾಲಿ. ಯಾಕೆ ಹೇಳಿ, ನನಗೆ ಏನಾದರೂ ಪ್ಲೇಸ್ಮೆಂಟ್ ಆದರೆ ಬೇಗನೆ ನಂದು ಮತ್ತೆ ಎಲ್ಲ ಫುಲ್ ಫ್ರೈಡೇ ಸ್ಯಾಟರ್ಡೇ ಎಲ್ಲ ಫ್ರೀ ಇರುತ್ತೆ. ಇಲ್ಲಾಂದರೆ ಫ್ರೈಡೇ ಸ್ಯಾಟರ್ಡೇ ಪ್ಲೇಸ್ಮೆಂಟ್ ವೀಕ್ ಇರುತ್ತೆ. ಬಿಕಾಸ್ ಪ್ಲೇಸ್ಮೆಂಟ್ ಯಾರ್ದೆಲ್ಲ ಆಗಿರಲ್ಲ ಅವರು ಪ್ಲೇಸ್ಮೆಂಟಿಗೆ ಕುತ್ಕೋಬೋದು. ಸ್ವಲ್ಪ ಅದು ಹೆಕ್ಟಿಕ್ ಅನಿಸ್ಬೋದು, ಯಾಕಂದರೆ ಸ್ಟಡೀಸ್ ಜೊತೆನೂ ಪ್ಲೇಸ್ಮೆಂಟು ಆ್ಯಂಡ್ ನನ್ನಂಥವ್ರಿಗಂತೂ ಕಂಟೆಂಟು ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಬೇಕಲ್ವ. ಹಾಗಾಗಿ ಸೊ ಇವತ್ತು ಏನಾಯಿತು ಹೇಳಿದರೆ ಬೆಳಿಗ್ಗೆದು ಕ್ಲಾಸ್ ಕ್ಯಾನ್ಸಲ್ ಆಯಿತು. ಬಿಕಾಸ್ ನಮ್ಮ ಸರ್ಗೆ ಹುಷಾರಿಲ್ಲ ಹೇಳಿದರು. ಸೊ ಒಂದು ಖುಷಿ ಏನಂತ ಹೇಳಿದರೆ ಕ್ಲಾಸ್ ಕ್ಯಾನ್ಸಲ್ ಆಯಿತು. ಬಟ್ ಒಂದು ಬೇಜಾರು ಅಂತ ಹೇಳಿದರೆ ನಮಗೆ ಆ ಕೋರ್ಸ್ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ನಾವು ಆ ಕೋರ್ಸನ್ನು ನಮಗೆ ಹೇಗೆ ಇಲ್ಲಿ ಆಪ್ಷನ್ ಇರೋದು ಹೇಳಿದರೆ, ಎಲೆಕ್ಟಿವ್ಸ್ ನಾವು ಏನು ಚೂಸ್ ಮಾಡ್ತೇವೆ ಅದನ್ನು 1-2 ಕ್ಲಾಸ್ ಆದಮೇಲೆ ನಾವು ಮಾಡಿಫೈ ಮಾಡ್ಕೋಬೋದು. ಅಂದರೆ ಆ ಎಲೆಕ್ಟಿವ್ ನಮಗೆ ಬೇಕಾ ಬೇಡವಾ ಅಂತ ನಾವು ಚೂಸ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ನಮ್ಗೆ ಆ ಥರ ಇರಲಿಲ್ಲ. 3rd ಮತ್ತು 4th ಸೆಮ್ಮಲ್ಲಿ ನಾವು ಎಲೆಕ್ಟಿವನ್ನು ಚೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಟೆನ್ಷನ್ ಯಾಕೆ ಆಗ್ತಿರೋದು ಹೇಳಿದ್ರೆ, ಆ ಕ್ಲಾಸ್ ಹೇಗಿದೆಯೋ, ಸರ್ ಹೇಗಿದೆಯಾರೋ ಅಂತ ಗೊತ್ತಿಲ್ಲ ಅಲ್ವಾ. ನಮಗೆ ಇವಾಗ ಗೊತ್ತಾಗಲ್ಲ ಅದನ್ನು ಆ ಕ್ಲಾಸಸನ್ನು ಇಟ್ಕೊಳ್ಬೇಕಾ ಬೇಡವಾ ನಾನು ಅಂದರೆ ಯಾಕಂದರೆ ಬೇರೆಯವ್ರು ಹೇಳ್ತಾರೆ ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಅವ್ರು ಮಾರ್ಕ್ಸ್ ಕೊಡಲ್ಲ ಹಾಗೆ ಹೀಗೆ. ಬಟ್ ನಾವು ಬೇರೆಯವ್ರ ಒಪಿನಿಯನ್ ತಿಳ್ಕೊಂಡ್ರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಹೇಳಿದ್ರೆ, ನನಗೆ ಲಾಸ್ಟ್ ಟೈಮ್ ಒಬ್ರು ಹೇಳಿದರು, ಆ ಸರ್ ತುಂಬ ಜೋರಿದ್ದಾರೆ, ನೀವು ಲೈಕ್ ಅವ್ರು ಮಾರ್ಕ್ಸ್ ಎಲ್ಲ ಕೊಡೋದಿಲ್ಲ. ಬಟ್ ನನಗೆ ಅನಿಸಿದ ಪ್ರಕಾರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಿದ್ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಅವರಿಂದನೇ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು. ಸೊ ಅದಕ್ಕೆ ನನಗಾಯಿತು ಬೇರೆಯವ್ರ ಒಪಿನಿಯನ್ ಕೇಳೋಕ್ಕಿಂತ ನಾವೇ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡಾಗಿರ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ ಯಾವ ಲೆಕ್ಚರ್ ಯಾವ ಥರ. ನಮ್ಮದು ಅಂದರೆ ಎಲ್ಲರದ್ದು ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಸೊ ಐ ಥಾಟ್ ಲೈಕ್ ಆ ಕ್ಲಾಸ್ ಒಂದೇನೋ ಇವಾಗ ಹೇಗೆ ಮಾಡೋದು, ಮಾಡಿಫೈ ಮಾಡೋಕ್ಕೂ ಆಗಲ್ಲ, ಸರ್ ಹೇಗೆ ಏನು ಎತ್ತಂತ ಗೊತ್ತಿಲ್ಲದೆ. ಸೊ ನೋಡೋಣ, ಒಂದು ಹೋಪ್ ಏನೋ ಒಂದು ಹೋಗಲಿ ಅಂತ. ಆ್ಯಂಡ್ ಇವತ್ತು ಬೆಳಗಿನ ಕ್ಲಾಸ್ ಇರಲಿಲ್ಲ, 8:30 to 10 ಇತ್ತು, ಅದು ಇರಲಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿಬಿಟ್ಟು ನಾಷ್ಟ ಅಷ್ಟು ಮಾಡಲಿಲ್ಲ ಇವತ್ತು. ಅಂದರೆ ತಿಂಡಿ ಏನು ಮನಸ್ಸಾಗಲಿಲ್ಲ ಏನು ತಿನ್ನಲಿಕ್ಕೆ. ಲೈಕ್ ರಾಗಿ ದೋಸೆ ಇಡ್ಲಿ ಇತ್ತು, ಅಷ್ಟಿಷ್ಟ ಆಗಲಿಲ್ಲ. ಆ್ಯಂಡ್ ಸೆಕೆಂಡ್ ಕ್ಲಾಸ್ ಇತ್ತು 10:15 to 11:45. ಸೊ ಆ ಕ್ಲಾಸಲ್ಲಿ ಒಂದು ಕ್ಲಾಸಲ್ಲಿ ಹೋಗ್ಬಿಟ್ಟು ನಾವು ಕೂತಿದ್ದೀವಿ. ಬಟ್ UG ಅವ್ರಿಗೂ ಅದೇ ಕ್ಲಾಸಲ್ಲಿತ್ತು. ಸೊ ಅದು ಹೆಂಗಾಯ್ತು ಹೇಳಿದರೆ ನಮ್ಮ ಕ್ಲಾಸ್ ಕ್ಲಾಶ್ ಆಗಿಬಿಟ್ಟು ನಾವೆಲ್ಲರೂ ಅದೇ ಕ್ಲಾಸಲ್ಲಿ ಕೂತಿದ್ದೀವಿ. ದೆನ್ ಅವರು ನಮ್ಮ ಕ್ಲಾಸ್ ರೂಮ್ನ ಶಿಫ್ಟ್ ಮಾಡಿದರು, ಅಂದರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ. ಸೊ ಅಲ್ಲಿ ಹೋಗಿ ಇಂಟ್ರೊಡಕ್ಷನ್ ಎಲ್ಲ ಆಯಿತು. ಆಮೇಲೆ ನಾನು ಹೇಗೆ ಹೇಳಿದರೆ ಆ ಲೆಕ್ಚರ್ ಇದ್ದು ಕ್ಲಾಸ್ನ ನಾನು ಸೆಕೆಂಡ್ ಸೆಮ್, 3rd ಸೆಮ್, 4th ಸೆಮ್, ಇದು 4th ಸೆಮ್ ನಂದು. ಸೊ ಕಂಟಿನ್ಯೂ 3 ಸೆಮ್ ತೊಗೊಂಡಿದ್ದೇನೆ. ಸೊ ಎಲ್ಲರೂ ಕೇಳ್ತಿದ್ದಾರೆ, ನಿಮ್ಗೆ ಆ ಮ್ಯಾಮ್ ಅಂದರೆ ಅಷ್ಟು ಇಷ್ಟನಾ, ನೀನೇನಕ್ಕೆ ಅವ್ರು ಕಂಟಿನ್ಯೂ ಆಗಿ ತೊಗೊಂಡಿದ್ದೆ. ಮೇ ಬಿ ಇಲ್ಲ, ನಾವೊಂದು 3 ಜನ ಏನೋ ಕಂಟಿನ್ಯೂ ಆಗಿ ಅವ್ರನ್ನ ಸೆಕೆಂಡ್, 3rd, 4th ಸೆಮ್ಮಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಅದೊಂದು ಕ್ಲಾಸ್ ಮುಗ್ದೋಯ್ತು, ಚೆನ್ನಾಗಾಯ್ತು. ಆಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಅಡ್ಡಾಡಿದೆ. ಆ್ಯಂಡ್ ದ ಮೇನ್
ಏನಾಗಿತ್ತು ಅಂತ ಹೇಳಿದ್ರೆ ನನಗೆ ನಾನು ಈ ವಾಚ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಸ್ಟೆಪ್ಸ್ ಕೌಂಟ್ ಆಗುತ್ತಲ್ವ ನನಗೆ, ಅಂದರೆ 10,000 ಸ್ಟೆಪ್ಸ್ ಇವತ್ತು ಮಾಡಬೇಕು ಅಂತ. ಸೊ ನಾನು ಅಂದ್ಕೊಂಡೆ ಒಂದು 10,000 ಸ್ಟೆಪ್ಸ್ ಆಗಲಿ ಅಂತ, ಸ್ವಲ್ಪ ನಡಿಬೇಕಲ್ವ, ಯಾಕಂದರೆ ಇಷ್ಟು ದಿವಸ ರೂಮು ಲಿಫ್ಟಲ್ಲೇ ನಾವು, ಅಂದರೆ 27 ಫ್ಲೋರಲ್ಲಿರೋದು ನಾನು, ಲಿಫ್ಟಲ್ಲೇ ಹೋಗೋದು. ಹೇಗೆ ಅಂತ ಹೇಳಿದರೆ ನಾವು ಜಸ್ಟ್ ಅಂದರೆ ಮೆಟ್ಲಲ್ಲಿ ಹೋಗೋದಿಲ್ಲ. ಸೊ ಲಿಫ್ಟು ಕೆಳಗಡೆ ಅಥವಾ ನಮ್ಮದು SR ಇಲ್ಲೇ ಹತ್ತಿರ ಇರೋದು ನಮ್ಮ ಕ್ಯಾಂಟೀನ್, 2 ಕ್ಯಾಂಟೀನ್, ಇನ್ನೊಂದು ದರ್ಶಿನಿ ಅಂತ. ಸೊ ಇಲ್ಲೇ ಎಲ್ಲ ಕೊಡ್ತಿರೋದ್ರಿಂದ ನಾವೆಲ್ಲರೂ ಇಲ್ಲಿಗೆ ಜಾಸ್ತಿ ಹೋಗೋದು, ದರ್ಶಿನಿಗೆ ಯಾವಾಗಾದ್ರೂ ಒಮ್ಮೆ. ಬಟ್ ಇವಾಗ ಕ್ಲಾಸಸ್ ಇರೋದ್ರಿಂದ, ಇವಾಗ ಮೊದಲು ಹೇಗಿದ್ದೆ ಹೇಳಿದರೆ, ನಾನು ನಡುವಲ್ಲಿ ನನಗೆ ಗ್ಯಾಪ್ ಇರ್ತದೆ 2 hours. ಸೊ ನಾನು ಬಂದು ರೂಮಲ್ಲಿ ಬಿಟ್ಕೋತಾ ಇದ್ದೆ, ಆ ಥರ ಮಾಡ್ತಿದ್ದೆ, ಜಾಸ್ತಿ ನಡೀತಿದ್ದೆ. ಬಟ್ ಇವಾಗ ಹಾಗಲ್ಲ. ಸೊ ಕ್ಲಾಸ್ ಆದಮೇಲೆ ಫ್ರೀ ಅವರ್ಸ್ ಇದ್ದರೆ, 2 hours ಫ್ರೀ ಇದ್ದರೆ ಅಲ್ಲೇ ಲೈಬ್ರರಿ ಇಲ್ಲ ಅಥವಾ ಸರೌಂಡಿಂಗ್ಸಲ್ಲಿ ಎಲ್ಲಾದರೂ ಕುತ್ಕೊಳ್ಳೋದು, ಆ ಥರ ಮಾಡ್ತಿದ್ದೆ. ಸೊ ಊಟ ಆದಮೇಲೆ ಫುಲ್ ಅಲ್ಲಿಗಾಯ್ತಾ, ನನಗೆ 1:45ಗೆ ಕ್ಲಾಸ್ ಆಯಿತು. ಸೊ ಅದೂ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಸರ್ದೇ ಸಬ್ಜೆಕ್ಟ್ ಈ ಸರ್ತಿ ತೊಗೊಂಡಿದ್ದೆ. ಐ ಮೀನ್ ಸಬ್ಜೆಕ್ಟ್ ಡಿಫ್ರೆಂಟ್ ಬಟ್ ಸೇಮ್ ಸರ್ ಅವ್ರದ್ದು ತೊಗೊಂಡಿದ್ದೆ. ಆ್ಯಂಡ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಂದರೆ ನನಗೆ ಸರ್ ಮಾಡೋ ಲೆಕ್ಚರ್ ಯಾವ ರೀತಿ ಅವರು ಫುಲ್ ಫನ್ನಿ ಇಂಟರ್ಯಾಕ್ಟ್ ಮಾಡ್ಕೊಂಡೆಲ್ಲ ಮಾಡ್ತಾರೆ ಅದು ಇಷ್ಟ. ಬಟ್ ಟಾಪಿಕ್ ಇಷ್ಟ ಆಗಲಿಲ್ಲ, ಬಿಕಾಸ್ 3 ಟೆಸ್ಟ್ ಇದೆ. 3 ಟೆಸ್ಟ್ ನಾನು ಬರೀಬೇಕು, ಅದು ಸ್ವಲ್ಪ ಟೆನ್ಷನ್ ಆಯಿತು. ಅಂದರೆ ಲೈಕ್ ಪಬ್ಲಿಕ್ ಪಾಲಿಸಿ ಆ ಥರ ಎಲ್ಲ ಒಂಥರ ಕೋರ್ಸ್ ಬಂದಾಗ ಲೈಕ್ 3 ಟೆಸ್ಟು, ಆಮೇಲೆ ಸಿಂಗಲ್ ಅಂದರೆ ಇಂಡಿವಿಜುವಲ್ ಪ್ರೆಸೆಂಟೇಷನ್ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿದರು. ಸೊ ಲೈಕ್ ಅಯ್ಯೋ, ಬಟ್ ಏನೇ ಆಗಲಿ ಏನೋ ಒಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ವಾ. ನೋಡುವ, ನನ್ನ ಮನಸ್ಸು ಏನಾದರೂ ಚೇಂಜ್ ಆದರೆ ನಾನು ಮೇ ಬಿ ಈ ಕೋರ್ಸನ್ನು ಚೇಂಜ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು, ಐ ಆಮ್ ನಾಟ್ ಶೋರ್. ಸೊ ಇಷ್ಟು ನನ್ನ ಕ್ಲಾಸಸ್ ಇದ್ದು. ಲೈಕ್ ಅವರು ಎಲ್ಲ ಆಯಿತು, ಕ್ಲಾಸಸ್ ಎಲ್ಲ ಆಯಿತು. ಆಮೇಲೆ ರೂಮಿಗೆ ಬಂದೆ, ಅಮ್ಮ ಅಂತ ಅನಿಸ್ತು ಒಂದ್ಸತಿ ರೂಮಿಗೆ. ಅಂದರೆ ತುಂಬ ದಿವಸ ಆದಮೇಲೆ ನಾವು ಕ್ಲಾಸಸ್ ಅಟೆಂಡ್ ಮಾಡಿದಾಗ ಲೈಕ್ ಫಸ್ಟ್ ಡೇ ಹೆವಿ ಆಗಿಬಿಡುತ್ತೆ. ಸೊ ಕ್ಲಾಸಿಗೆ ವಾಪಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಚಹಾ ಕುಡಿಲಿಲ್ಲ ಇನ್ನು ನಾನು. ಇವಾಗ 4:20 ಓಕೆ, ಇವಾಗ 4:20 ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ಅದೇ ಶೂಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಹೋಗಿಬಿಟ್ಟು ಚಹಾ ಕುಡಿದು ಆಮೇಲೆ ಊಟ, ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕಿದೆ. ಬಿಕಾಸ್ ಇದನ್ನು ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಹೇಗಾಯ್ತು ಹೇಳಿದರೆ ಕ್ಲಾಸ್ ಸ್ಟಾರ್ಟ್ ಆದಾಗ ಸ್ವಲ್ಪ ಗ್ಯಾಪ್ ತೊಗೊಳ್ತಿದ್ದೆ. ಬಟ್ ಇವಾಗ ಇರಲಿ, ಒಂದು ಲಾಸ್ಟ್ ಸೆಮ್ ಇದೆ, ಎಂಜಾಯ್ ಮಾಡೋಣ. ಎಲ್ಲನೂ ವ್ಲಾಗ್ ಮಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿಕೊಂಡು ಹೋಗೋದಾಗಲಿ. ಆ್ಯಂಡ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈ ಸತಿ. ಹೇಗೂ ಬ್ಯಾಂಗ್ಳೂರಲ್ಲಿ ಫ್ರೀ ಬಸ್ ಇದೆ, ಯಾಕೆ ಬಿಡಬೇಕಲ್ವ. ನೋಡೋಣ. ಆದರೂ ಅಲ್ಲಿ ಹೋದರೆ ತಿನ್ನಲಿಕ್ಕೆ ನನಗೆ ಇವಾಗ ಹಸಿವು ಜಾಸ್ತಿ ಆಗೋದಾಯ್ತಾ. ಸೊ ತಿನ್ನಲಿಕ್ಕೆ ಅಲ್ಲಿ ಹೋದರೆ ನನಗೆ ಹೇಗೆ ಅನಿಸ್ತದೆ ಹೇಳಿದರೆ, ಏನಾದ್ರು ನೋಡಿದ್ರೆ ತಿನ್ಬೇಕು ಅನಿಸ್ತದೆ. ಲೈಕ್ ಹೊಸ ಡಿಶ್ ಏನಾದರೂ ಟ್ರೈ ಮಾಡಬೇಕು ಅಂತ ತುಂಬ ಆಸೆ. ಬಟ್ ಒಂದೇನು ತಲೆಗೆ ಬರೋದು ಹೇಳಿದರೆ, ಹೊಸ ಡಿಶ್ ಟ್ರೈ ಮಾಡಿದರೆ ನನಗೆ ತುಂಬ ಹಸಿವಾಗ್ತಿರ್ತದೆ. ಹೊಸ ಡಿಶ್ ಟ್ರೈ ಮಾಡಿದರೆ ನನಗೆ ಹಸಿವು ಸರಿಯಾಗದಿದ್ರೆ, ಅಂದರೆ ತಿಂದಿದ್ದು ಸರಿಯಾಗದಿದ್ರೆ ನನ್ನ ಹಸಿವು ಹೋಗುತ್ತಲ್ವ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನಾನು ತಿಂದಿದ್ದೇ ತಿನ್ನೋದು ಯಾವಾಗಲೂ. ಸೊ ಈ ಸತಿ ಒಂದು ಆ ಥರ ಪ್ಲ್ಯಾನ್ ಮಾಡಿದ್ದೇನೆ. ಆ್ಯಂಡ್ ಇವತ್ತು ಕಲೀಲಿಕ್ಕೆ ಹೆಂಗೆ ಅಂತ ಹೇಳಿದರೆ, ಲೈಕ್ ನಾನು ತೊಗೊಂಡಿರೋ ಸಬ್ಜೆಕ್ಟ್ ಸ್ವಲ್ಪ ಚೆನ್ನಾಗಿದೆ. ಅಂದರೆ ನಾನು ಹೇಳಿದೆ ಅಲ್ವಾ, 3 ಸೆಮ್ಮು ಒಂದೇ ಮ್ಯಾಮಿಗೆ ತೊಗೊಂಡೆ ಸಬ್ಜೆಕ್ಟು. ಅಂದರೆ ಒಂದೇ ಮ್ಯಾಮ್ ಸಬ್ಜೆಕ್ಟ್ ಏನು ಮಾಡ್ತಿದ್ದಾರೆ ಅವ್ರದ್ದು ಒಂದೊಂದು ಸಬ್ಜೆಕ್ಟ್ ತೊಗೊಂಡೆ ಅಂತ. ಅವ್ರದ್ರಲ್ಲಿ ಇವತ್ತಿನ ಟಾಪಿಕ್ ಸ್ವಲ್ಪ ಚೆನ್ನಾಗಿತ್ತು, ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ವಿಚ್ ಇಸ್ ನಮಗೆ ತುಂಬ ರಿಲೇಟೇಬಲ್ ಅನಿಸುತ್ತೆ. ಕಮ್ಯುನಿಕೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್. ಸೊ ನಾನು ಫ್ಯೂಚರಲ್ಲಿ ಮೇ ಬಿ ವರ್ಕ್ ಮಾಡೋದಾದರೆ, ಐ ಮೀನ್ ಮಾಡ್ತೀನಿ, ಯಾವುದಾದ್ರೂ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ರೆ ಅದು ಮೇ ಬಿ ನನಗೆ ಹೆಲ್ಪ್ ಆಗ್ಬೋದು. ಸೊ ನಿಮ್ಗೆ ಆಗೋದು, ಇವಳು ಏನು ಬಂದ್ಬಿಟ್ಟು ಜ್ಞಾನ ಹೇಳ್ತಿದ್ದಾಳೆ, ಎಲ್ಲ ಬಂದ್ಬಿಟ್ಟು ಏನು ನಮಗೆ ಅದು ಕೊಡ್ತಿದ್ದಾಳೆ ಇದು ಕೊಡ್ತಿದ್ದಾಳೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೇಕಲ್ವಾ ಆ ಚಾನಲ್ ಅಂತ. ಬಟ್ ಸಮ್ಟೈಮ್ಸ್ ಯಾರಿಗೆ ಗೊತ್ತು, ನಾನು ಹೇಳ್ತಿರೋದ್ರಲ್ಲಿ ಹೆಲ್ಪ್ ಆದರೂ ಆಗ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಿದರೆ, ನಮ್ಮ ಕಾಲೇಜಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ APU ಅಲ್ಲಿ, ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ. ಸೊ ಯಾರಿಗಾದರೂ ಅಪ್ಲೈ ಮಾಡಬೇಕನ್ಸಿದ್ರೆ ಮಿಸ್ ಮಾಡದೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡಿ. ನಾನು ನಿಮಗೆ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಪ್ಲೀಸ್ ಅಪ್ಲೈ ಮಾಡಿ. ಮೇ ಬಿ 600 or 500 ಅಡ್ಮಿಷನ್, ಅಂದರೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕಿರ್ಬೋದು. ಅಂದರೆ ನಮ್ಮದು ಎಕ್ಸಾಮ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ಎಕ್ಸಾಮ್ ಫೀಸ್ ಕಟ್ಟಿ ನೀವು ಎಕ್ಸಾಮಿಗೆ ಕುತ್ಕೊಳ್ಬೋದು. ಸೊ ಒಳ್ಳೆ ಆಪರ್ಚುನಿಟಿ ಈ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಸಿಕ್ಕಿದರೆ. ಸೊ ನಾನು ನಿಮಗೆ ಅಪ್ಲೈ ಮಾಡಬೇಕನ್ಸಿದ್ರೆ ಅಪ್ಲೈ ಮಾಡಿ. ಏನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿದ್ರೆ ನೀವು ನನಗೆ ಇನ್ಸ್ಟಾದಲ್ಲಿ DM ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ, ಓಕೆನಾ. ಆ್ಯಂಡ್ ಈ ಸತಿ ಕೋರ್ಸ್ ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ಇವತ್ತಿನ ಇಷ್ಟು ಮಾತು ಹೇಳಬೇಕಂತ ಇದ್ದೆ.
ಆ್ಯಂಡ್ ಒನ್ ಮೋರ್ ಕ್ವಶನ್. ಇವತ್ತು ಹಾಗೆ ಕ್ಲಾಸಲ್ಲಿ ಡಿಸ್ಕಸ್ ಆಗ್ಬೇಕಾದ್ರೆ ಸರ್ ಒಂದು ಕ್ವಶನ್ ಕೇಳಿದರು, ಲೈಕ್ ನಮಗೆ ಗೌರ್ಮೆಂಟ್ ಬೇಕಾ ಅಂತ. ಸೊ ಎಲ್ಲರೂ ಒಂದೊಂದು ಕ್ವಶನ್ ಹೇಳ್ತಾ ಇದ್ರು, ಈವನ್ ಅವರು ಒಂದೊಂದು ಹೇಳ್ತಾ ಇದ್ರು, ಲೈಕ್ ತುಂಬ ವಿಷಯ ಬಂದು. ಸೊ ನೀವೇನು ಅಂದ್ಕೊಳ್ತೀರಾ, ನಮಗೆ ಗೌರ್ಮೆಂಟ್ ಬೇಕಾ? ನಿಮಗೆ ಹೆಂಗೆ ಅನ್ನಿಸ್ತದೆ, ನಮಗೆ ಗೌರ್ಮೆಂಟ್ ತುಂಬ ನೀಡ್ ಇದೆಯಾ ಗೌರ್ಮೆಂಟ್ ಅನ್ನೋದು ಏನಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆಯಿತಾ. ಸೊ ಇದೆಲ್ಲ ಆಗೋದು ಇವಳು ಏನು ಬಂದುಬಿಟ್ಟು ಕ್ಲಾಸಲ್ಲಿ ಹೇಳಿದ್ದನ್ನೆಲ್ಲ ನಮಗೆ ಬಂದು ಹೇಳ್ತಾಳೆ ಅಂತ. ಬಟ್ ಕ್ವೈಟ್ ಲೈಕ್ ಅನ್ಸೋದನ್ನು ಲೈಕ್ ಹೆಂಗಾಗ್ತಿದೆ ಹೇಳಿದರೆ, ನನಗೇನು ಇವತ್ತು ಅನ್ನಿಸ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಶೇರಿಂಗ್ ಎವ್ರಿಥಿಂಗ್ ವಿತ್ ಯು ಗೈಸ್, ಲೈಕ್ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ. ಆ್ಯಂಡ್ ಡೈಲಿ ವ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ನಾನು. ಸೊ ಇವತ್ತೇ ಎಡಿಟ್ ಮಾಡಿಬಿಟ್ಟು ಹಾಕ್ಬೇಕು ಅಂದ್ಕೊಂಡಿದ್ದೇನೆ. ಆ್ಯಂಡ್ ಅಪ್ಲೈ ಮಾಡೋರು, ಕಾಲೇಜಿಗೆ ಅಪ್ಲೈ ಮಾಡೋದಿದ್ರೆ ಪ್ಲೀಸ್ ಮಾಡಿಬಿಡಿ. ಸೊ ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಯಾರಿಗೆ ಗೊತ್ತು, ನನ್ನ ಥರ ನೀವೇನಾದರೂ ಅಂದ್ಕೊಂಡೇ ಇರದೆ ಸೆಲೆಕ್ಟ್ ಆಗಿ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಲಾಸ್ಟ್ ತನಕ ಬಂದು ಮೇ ಬಿ ನೆಕ್ಸ್ಟ್ ಇಯರಲ್ಲಿ ನಾನು ನಿಮ್ಮನ್ನು ನೋಡ್ಲಿಕ್ಕೆ ಸಿಗ್ಬೋದು. APU ಅಲ್ಲಿ ನಮ್ಮದು ಏನಾದರೂ ಇದ್ದರೆ, ಫಂಕ್ಷನ್ ಏನಾದರೂ ಇದ್ದರೆ, ಅಕಸ್ಮಾತ್ ನಾನು ಫ್ಯೂಚರಲ್ಲಿ ಬಂದರೆ ನಾನು ನಿಮ್ಮನ್ನು ನೋಡಲಿಕ್ಕೆ ಸಿಗ್ಬೋದು. ಸೊ ನಾನು ಹೇಳ್ಬೋದು ನನ್ನ ಫಾಲೋವರ್ಸ್ ಬಂದಿದ್ದು, ನನಗೆ ಪರಿಚಯ ಗೊತ್ತಿರೋರು ಬಂದಿದ್ದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ನನ್ನ ವ್ಲಾಗ್ ನೋಡಿದ್ದಕ್ಕೆ. ನಾನು ಮಾತಾಡ್ತಿರೋದು ಸ್ಪೀಡ್ ಆಗ್ತಿದೆಯಾ, ಏನಾದರೂ ಇದ್ದರೆ ನಿಮ್ಗೆ ಏನಾದರೂ ಸಜೆಸ್ಟ್ ಮಾಡಲಿಕ್ಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡ್ತೇನೆ, ನೀವು ನನಗೆ ಇನ್ಸ್ಟಾದಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಥ್ಯಾಂಕ್ ಯು.